ಪುರಸಭೆ ವ್ಯಾಪ್ತಿಯಲ್ಲಿ ಕಸ ಸಂಗ್ರಹಣಾ ಶುಲ್ಕವನ್ನು ಕಟ್ಟಡ ತೆರಿಗೆಯೊಂದಿಗೆ ಸಂಗ್ರಹಿಸುತ್ತಾ ಇರುವ ಕ್ರಮವನ್ನು ವಿರೋಧಿಸಿರುವ ಪುರಸಭೆಯ ಚುನಾಯಿತ ಜನಪ್ರತಿನಿಧಿಗಳ ನಿಯೋಗ ಇದನ್ನು ತಕ್ಷಣದಿಂದಲೇ ಕೈಬಿಡುವಂತೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬಂಟ್ವಾಳ ಪುರಸಭೆ ಮುಖ್ಯಾಧಿಕಾರಿ ಅವರ ಮುಖಾಂತರ ಮನವಿಯನ್ನು ಸಲ್ಲಿಸಲಾಯಿತು. ಮನವಿಗೆ ಸ್ಪಂದಿಸಿ ಶುಲ್ಕ ರದ್ದು ಮಾಡದಿದ್ದರೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಲಾಗಿದೆ. 2018-19ನೇ ಸಾಲಿನಲ್ಲಿ ಬಂಟ್ವಾಳ ಪುರಸಭಾ ಆಡಳಿತದ ಸಾಮಾನ್ಯ ಸಭೆಯಲ್ಲಿ ಕಟ್ಟಡ ತೆರಿಗೆಗಳೊಂದಿಗೆ ಕಸ ಶುಲ್ಕವನ್ನು ಸೇವಿಸಬಾರದೆಂಬ ನಿರ್ಣಯವನ್ನು ಬಹುಮತದಿಂದ ಅಂಗೀಕರಿಸಲಾಗಿತ್ತು. ಆದರೆ ಚುನಾವಣಾ ನೀತಿ ಸಂಹಿತೆ ಜಾರಿ ಇರುವ ಸಂದರ್ಭದಲ್ಲಿ ಬಂಟ್ವಾಳ ಪುರಸಭೆಯು ಏಕಾಏಕಿಯಾಗಿ ಈ ನಿರ್ಣಯಕ್ಕೆ ವಿರುದ್ಧವಾಗಿ ಜನಸಾಮಾನ್ಯರಿಂದ ಕಟ್ಟಡ ತೆರಿಗೆಯೊಂದಿಗೆ ಕಸ ನಿರ್ವಹಣಾ ಶುಲ್ಕವನ್ನು ಸಂಗ್ರಹಿಸುತ್ತದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಕಸ ಸಂಗ್ರಹಣ ಮಾಡಲು ವಾಹನಗಳ ಕೊರತೆಯೂ ಇದೆ. ಈ ಪ್ರದೇಶಗಳಲ್ಲಿ ಈ ಹಿಂದೆ ಇದ್ದಂತೆ ಯಾವುದೇ ಕಸ ಸಂಗ್ರಹ ಶುಲ್ಕವನ್ನು ವಿಧಿಸದೆ ಬಂಟ್ವಾಳ ನಗರ ಪ್ರದೇಶದ ಹಲವಾರು ಕಟ್ಟಡಗಳಿಗೆ ವಿವಿಧ ರೀತಿಯಲ್ಲಿ ಹೆಚ್ಚುವರಿಯಾಗಿ ಶುಲ್ಕವನ್ನು ವಿಧಿಸ್ತಾ ಇರುವುದು ಸರಿಯಲ್ಲ. ಜನಸಾಮಾನ್ಯರಿಗೆ ಸಂಪೂರ್ಣವಾಗಿ ಮೂಲಸೌಕರ್ಯಗಳನ್ನು ನೀಡಿದೆ. ಹೆಚ್ಚುವರಿಯಾಗಿ ಕಸ ಸಂಗ್ರಹಣಾ ಶುಲ್ಕವನ್ನು ಕಟ್ಟಡ ತೆರಿಗೆಯೊಂದಿಗೆ ಸೇರಿಸಿ ಶುಲ್ಕ ವಸೂಲಿ ಮಾಡುವುದನ್ನು ಖಂಡಿತ ವಿರೋಧಿಸುವುದಾಗಿ ಮನವಿಯಲ್ಲಿ ತಿಳಿಸಿದ್ದಾರೆ. ಮೇಡಮ್ ಇನ್ನೊಂದು ವಿಚಾರ ನೋಡಿ ನೀವು ರಸ್ತೆ ಬದಿ ಕಸ ತೆಗೆದು ಹೋಗಿ ಮನೆ ಪುರಸಭಾ ಚುನಾಯಿತ ಪ್ರತಿನಿಧಿಗಳಾದ ಬಿ ವಾಸು ಪೂಜಾರಿ, ಗಂಗಾಧರ ಪೂಜಾರಿ, ಜನಾರ್ದನ ಚಿಂಟಿಮಾರ್, ಮಹಮ್ಮದ್ ನಂದರ್ ಬೆಟ್ಟು, ಲುಕ್ಮಾನ್ ಮಂಚಿಲ್, ಹಸೈನಾರ್, ಮಹಮ್ಮದ್ ಶರೀಫ್ ಮೊದಲಾದವರು ಈ ಸಂದರ್ಭ ಹಾಜರಿದ್ದರು. మేడం ఇట్లా కాపాలి తిన్న బ్యాంక్ లో వర్క్